14 ನಗರಗಳಲ್ಲಿ ಅತ್ಯಂತ ವಿಶೇಷವಾದಂತಹ ಕುಂಬಳೆ ನಗರ. ಕುಂಬಳೆಯಿಂದ 4 ಕಿಲೋಮೀಟರ್ ದೂರದ ನಾರಾಯಣಮಂಗಲಂ ಎನ್ನುವಂತಹ ಪುಣ್ಯ ತಾಣದಲ್ಲಿ ನಂಬಿದ ಸಕಲ ಭಕ್ತರ ಅಭೀಷ್ಟದಾಯಿನಿಯಾಗಿ ನೆಲೆಸಿರುವಂತಹ ಶ್ರೀ ಚಿರಂಬಾ ಮಾತೆಯ 5 ವರ್ಷಗಳಿಗೊಮ್ಮೆ ನಡೆಯುವಂತಹ ವಿಶೇಷವಾದಂತಹ ನಡಾವಳಿ ಮಹೋತ್ಸವ 2020 ಫೆಬ್ರವರಿ 27ರಿಂದ ಮಾರ್ಚ್ 1ರವರೆಗೆ ನಡೆಯುತ್ತಿದೆ. ಅದರ ಜೊತೆಗೆ ವಿಶೇಷ ಬ್ರಹ್ಮಕಲಶೋತ್ಸವವು ಕೂಡ ನಡೆಯುತ್ತಿದೆ ಎನ್ನುವಂತಹ ಪ್ರದೇಶದಲ್ಲಿ ನಂಬಿದ ಸಕಲ ಭಕ್ತರಿಗೆ ಇಂಬನ್ನು ನೀಡುವಂತಹ ಅಧಿದೇವತೆಯಾಗಿ ನೆಲೆಸಿರುವಂತಹ ನಾರಾಯಣಮಂಗಲಂ ಶ್ರೀ ಚಿರಂಬಾ ಭಗವತಿ ಕ್ಷೇತ್ರದಲ್ಲಿ ಇದೇ ಫೆಬ್ರವರಿ 27ರಿಂದ ಮಾರ್ಚ್ 1, 2020 ಫೆಬ್ರವರಿ 27ರಿಂದ ಮಾರ್ಚ್ 1ರವರೆಗೆ ಅತ್ಯಂತ ವಿಶೇಷವಾದಂತಹ 5 ವರ್ಷಗಳಿಗೊಮ್ಮೆ ನಡೆಯುತ್ತಿರುವಂತಹ ನಡಾವಳಿ ಮಹೋತ್ಸವ, ಅದರ ಜೊತೆಗೆ ಬ್ರಹ್ಮಕಲಶೋತ್ಸವವನ್ನು ನಡೆಸಲಿಕ್ಕಿದ್ದೇವೆ. 27ರಿಂದ 1ರವರೆಗೆ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಪ್ರತಿದಿನ ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನದಾನ, ಪ್ರತಿದಿನ ಮಧ್ಯಾಹ್ನ ರಾತ್ರಿ ಪೂಜೆ, ಪ್ರಸಾದ ವಿತರಣೆ ಇತ್ಯಾದಿ. ಅದೇ ರೀತಿ ವೈವಿಧ್ಯಪೂರ್ಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು. 28ನೇ ತಾರೀಕಿನಂದು ಬೆಳಿಗ್ಗೆ 8 ಗಂಟೆಗೆ ಕಲಶ ಪ್ರತಿಷ್ಠೆ ನಡೆಯಲಿಕ್ಕಿದೆ. ಆ ದಿನ ಸಾಯಂಕಾಲ 4:30ಕ್ಕೆ ಧಾರ್ಮಿಕ ಸಭೆ ನಡೆಯಲಿಕ್ಕಿದೆ. ಧಾರ್ಮಿಕ ಸಭೆಯಲ್ಲಿ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡವೂರು, ನಿತ್ಯಾನಂದ ಯೋಗಾಶ್ರಮ ಕೊಂಡವೂರು ಅವರು ಆಶೀರ್ವಚನ ನೀಡಲಿಕ್ಕಿದ್ದು, ಹಿರಿಯ ಧಾರ್ಮಿಕ ಪ್ರವಚನಕಾರರಾದಂತಹ ಹಿರಣ್ಯ ವೆಂಕಟೇಶ್ವರ ಭಟ್ ಅವರು ಧಾರ್ಮಿಕ ಭಾಷಣ ಮಾಡಲಿಕ್ಕಿದ್ದಾರೆ. ದಾನ ಮಾರ್ತಾಂಡವರ್ಮ ರಾಜ 13 ಯಾನೆ ರಾಮಂತರಸ್ಗಳು, ಮಾಯ್ಪಾಡಿ ಅರಮನೆಯ ಅರಸರು ಸಹಿತ ಗಣ್ಯಾತಿಗಣ್ಯ ವ್ಯಕ್ತಿಗಳು ಈ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ ವಿಶೇಷವಾಗಿ ಆ ದಿನ ಸಾಯಂಕಾಲ 28ರಂದು ಸಾಯಂಕಾಲ 7 ಗಂಟೆಯಿಂದ ಗಾನ ರಸಮಂಜರಿ ಅನ್ನುವಂಥ ವಿಶೇಷ ಕಾರ್ಯಕ್ರಮ ಜೂನಿಯರ್ ಯೇಸುದಾಸ್ ಖ್ಯಾತಿಯ ರತೀಶ್ ಕಂಡಡ್ಕ ಅವರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ. 29ನೇ ತಾರೀಕಿನಂದು ನಡಾವಳಿ ಉತ್ಸವ ಆರಂಭವಾಗಲಿಕ್ಕಿದ್ದು, ಆ ದಿನ ಮಧ್ಯಾಹ್ನ ಅಮೋಘ ಯಕ್ಷಗಾಯನ ವೈಭವ, ತೆಂಕುತಿಟ್ಟಿನ ಹೆಸರಾಂತ ಭಾಗವತರು ಕಲಾವಿದರ ಕೂಡುವಿಕೆಯಿಂದ ಅಮೋಘ ಯಕ್ಷಗಾಯನ ವೈಭವ ಎನ್ನುವಂಥ ಕಾರ್ಯಕ್ರಮ. ಮೆಗಾ ತಿರುವಾದಿರ ನೃತ್ಯ ಪ್ರದರ್ಶನ 29ರಂದು ಸಾಯಂಕಾಲ 5 ಗಂಟೆಗೆ. ಈ ತಿರುವಾದಿರ ನೃತ್ಯ ಪ್ರದರ್ಶನದಲ್ಲಿ 150ರಷ್ಟು ಮಹಿಳೆಯರು ಭಾಗವಹಿಸುವಂತಹ ಒಂದು ವಿಶೇಷವಾದಂತಹ ತಿರುವಾದಿರ ನೃತ್ಯ. ಆ ಬಳಿಕ ಒಂದು ಕುಣಿತ ಭಜನೆ ಪ್ರದರ್ಶನ ಇದೆ. ನಂತರ ಸಾಯಂಕಾಲ 6:30ಕ್ಕೆ ವಿವಿಧೆಡೆಗಳಿಂದ ಬರುವ ಹೊರೆ ಕಾಣಿಕೆ ಮೆರವಣಿಗೆಗಳು ಕ್ಷೇತ್ರದ ಭಂಡಾರ ಮನೆಯಲ್ಲಿ ಸೇರಿಕೊಂಡು ಭಂಡಾರ ಮೆರವಣಿಗೆಯೊಂದಿಗೆ ಶ್ರೀ ಕ್ಷೇತ್ರಕ್ಕೆ ಆಗಮಿಸಲಿದೆ. ಆ ದಿನ ರಾತ್ರಿ ಕೊಚ್ಚಿನ್ ರಾಮ ವಿಷನ್ ಇವರಿಂದ ಪೌರಾಣಿಕ ನೃತ್ಯ ನಾಟಕ ಪ್ರದರ್ಶನ ಆಗಲಿಕ್ಕಿದೆ. ಅದೇ ರೀತಿ 1ನೇ ತಾರೀಕಿನಂದು ಬೆಳಿಗ್ಗೆ ವಿಷ್ಣುಮೂರ್ತಿ ದೈವದ ಕೋಲ, ಮಧ್ಯಾಹ್ನ 2 ಗಂಟೆಯಿಂದ ಪಿಲಿಚಾಮುಂಡಿ ಕೋಲ, ಸಾಯಂಕಾಲ 2:30ರಿಂದ ಬಬ್ಬರಿಯನ ಕೋಲ, ಸಾಯಂಕಾಲ 7 ಗಂಟೆಗೆ ಗುಳಿಗನ ಕೋಲ ಆಗಿ ರಾತ್ರಿ ಊರ ಕಲಾವಿದರಿಂದ ವೈವಿಧ್ಯಪೂರ್ಣ ಮನೋರಂಜನಾ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಭಂಡಾರ ನಿರ್ಗಮನದೊಂದಿಗೆ ಉತ್ಸವ ಸಮಾಪ್ತಿಯಾಗಲಿಕ್ಕಿದೆ. ಈ ರೀತಿಯಲ್ಲಿ 4 ದಿನಗಳ ಪರ್ಯಂತ ಇಡೀ ನಾಡಿನ ಉತ್ಸವವಾಗಿ ನಡೆಯುವಂತಹ ಈ ಮಹಾ ಉತ್ಸವದಲ್ಲಿ ಎಲ್ಲ ಜಾತಿ ಸಮುದಾಯ ಬಾಂಧವರು ಸರ್ವರು ಕೂಡ ಭಾಗವಹಿಸಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕು, ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.